ಲಯನ್ಸ್ ಇಂಟರ್ನ್ಯಾಷನಲ್ ಲಯನ್ಸ್ ಕ್ಲಬ್ ಮಂಗಳೂರು ಕರಾವಳಿ ಜಿಲ್ಲೆ 317ಡಿ ರೀಜನ್ ಸೆಕೆಂಡ್ ಝೋನ್ 1ರ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವು ನಗರದ ಕದ್ರಿ ಪಾರ್ಕ್ನ ಲಯನ್ ಅಶೋಕ್ ಸೇವಾ ಭವನದಲ್ಲಿ ನಡೆಯಿತು. ಸಾಮಾಜಿಕ ಕಳಕಳಿಯ ಲಯನ್ಸ್ ಕ್ಲಬ್ ಮಂಗಳೂರು ಕರಾವಳಿ ಹಲವಾರು ಸಮಾಜಮುಖಿಯ ಮೂಲಕ ಜನರಿಗೆ ಸಹಕಾರವನ್ನು ನೀಡುತ್ತಾ ಬರುತ್ತಿದ್ದಾರೆ. ಇದರ 2025-26ನೇ ಸಾಲಿನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವು ನಡೆಯಿತು. ಲಯನ್ ವಸಂತ್ ಕುಮಾರ್ ಶೆಟ್ಟಿ ಪಿಎಂಜಿಎಫ್ ಅವರು ಪದಾಧಿಕಾರಿಗಳ ಪದಗ್ರಹಣವನ್ನ ನೆರವೇರಿಸಿಕೊಟ್ರು. ಅದಕ್ಕಾಗಿ ನಿಮ್ಮ ಸಮ್ಮತಿಯನ್ನು ಸೂಚಿಸಿ ನಿಮ್ಮ ಕೈಯನ್ನು ಎತ್ತಿ ದಯವಿಟ್ಟು ನೂತನ ಅಧ್ಯಕ್ಷರಿಗೆ ರಿಯಾಜ್ ಅವರಿಗೆ. ಇದೇ ವೇಳೆ ಮಾತನಾಡಿದ ಅವರು, ಸೇವೆ ಮಾಡಬೇಕೆಂದ್ರೆ ಬದ್ಧತೆ ಬೇಕು. ನಮ್ಮಿಂದ ಸಮಾಜಕ್ಕೆ ಏನಾದರೂ ಕೊಡುಗೆಗಳನ್ನು ನೀಡಬೇಕು. ಸಮಾಜದ ಒಳಿತಿಗಾಗಿ ಎಲ್ಲರೂ ಕೈ ಜೋಡಿಸಬೇಕು ಎಂದು ಹೇಳಿದ್ರು. 3 ವರ್ಷದ ಕ್ಲಬ್ನಲ್ಲಿ 3 ವರ್ಷ ಸಹ ಇನ್ಸ್ಟಾಲ್ ಮಾಡಿದ್ದು ನಾನೇ. 3ನೇ ವರ್ಷ ಈ ತರದ್ದು ರೆಕಾರ್ಡ್ ಎಲ್ಲಿ ಸರ್ ನಾನು ಹೇಳಿದೆ, ನನಗೆ ಬೇಡ, ನೀವು ಬೇರೆ ಯಾರಿಗಾದ್ರೂ ಹೇಳಿ, ನಾನು ಬರ್ತೇನೆ. ಆದರೆ ನನಗೆ ನಾನೇ ಮಾಡೋದು ಸರಿಯಾಗುದಿಲ್ಲ. ಯಾಕಂದ್ರೆ ಕಳೆದ ವರ್ಷ ಜ್ಯೋತಿಯನ್ನ ಇನ್ಸ್ಟಾಲ್ ಮಾಡಿದ್ದು ನಾನೇ. ಅದ್ರ ಹಿಂದಿನ ವರ್ಷ ಅಲ್ಲಿ ಸಹ ನಾನು ಇದ್ದೆ ಮತ್ತೆ. ಹಾಗೆ ಅದಕ್ಕೆ ನಾನು ಹೇಳಿದೆ, ನಾನು ಬೇಡ, ನೀವು ಬೇರೆ ಯಾರಿಗಾದ್ರೂ ಮಾಡುವ, ನಾನು ಇರ್ತೇನಂತೆ. ಇಲ್ಲ ನೀವೇ ಮಾಡಬೇಕು. ಮತ್ತೆ ರಿಯಾಜ್ ಅವರು ಬರುವ ನೂತನ ಅಧ್ಯಕ್ಷರು, ನಮ್ಮ ಕ್ಲಬ್ಬಿನ ಸಂಜೀವ್ ಶೆಟ್ಟರ ಆತ್ಮೀಯ ಸ್ನೇಹಿತರು. ಹಾಗೆ ಅವರು ಸಿಕ್ಕಿದಾಗ ಅವರು ಸಹ ಹೇಳಿದ್ರು, ಇಲ್ಲ ನೀವೇ ಮಾಡ್ಬೇಕಂತೇಳಿ. ಹಾಗೆ ನನ್ನ ಪುಣ್ಯ ಅಂತ ನಾನು ಹೇಳ್ತೇನೆ. ಮತ್ತೆ ಕೆಲವೊಮ್ಮೆ ನಿಮ್ಗೆ ನನ್ನದು ಕೇಳಿ ಆದರೆ ಇವತ್ತು ಸುಮಾರು 10-12 ಹೊಸ ಸದಸ್ಯರಿದ್ದೀವಿ. ಹಾಗೆ ನಮಗೆ ಇಂಡಕ್ಷನ್ ಅನ್ನ ನಮ್ಮ ಜಿಲ್ಲೆಯ 2ನೇ ಉಪರಾಜ್ಯಪಾಲರು ಮಾಡಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಸೆಕೆಂಡ್ ಉಪಜಿಲ್ಲಾ ಗವರ್ನರ್ ಕೆ ಗೋವರ್ಧನ್ ಶೆಟ್ಟಿ ಎಂಜಿಎಫ್ ಅವರು ಆಗಮಿಸಿ ಮಾತನಾಡಿ, ಲಯನ್ಸ್ ಕ್ಲಬ್ಗೆ ಹೊಸ ಸದಸ್ಯರ ನೇಮಕದಿಂದ ಸದಸ್ಯ ಬಲವನ್ನು ವೃದ್ಧಿಸಲು ಸಹಕಾರಿ. ಇದರ ಜೊತೆಗೆ ಸಮಾಜದ ಅಭಿವೃದ್ಧಿಯಲ್ಲೂ ಸಹಕಾರ ನೀಡಲು ಸಾಧ್ಯವಾಗುತ್ತದೆ ಎಂದರು. 18ರಲ್ಲಿ definitely it becomes a problem, some not able to come and all. But anyway, today around 10 members I had the opportunity. I told them, ನಾನು ಹೇಳಿದೆ, ಒಂದು ಅಟ್ಲೀಸ್ಟ್ ಯಾರು ಹೊಸ ಮೆಂಬರ್ ಇದ್ದಾರೆ ಅವರು 6:30 ಗಂಟೆಗೆ ಇಲ್ಲಿ ಬಂದರೆ I can give them some input on Lions. So that what happens is, when you say something and you give a oath, I give in the public in the program that Lions like this, Lions like this. Okay, yes, they take oath. ಲಯನ್ಸ್ ಕ್ಲಬ್ನ ನಿರ್ಗಮಿತ ಅಧ್ಯಕ್ಷರಾದ ಲಯನ್ ಜ್ಯೋತಿ ಚಂದ್ರ ಅವರು ಅಧಿಕಾರವನ್ನ ಹಸ್ತಾಂತರಿಸಿದ್ರು. ಇದೇ ವೇಳೆ ಮಾತನಾಡಿದ ಅವರು, ನನಗೆ ಸಿಕ್ಕ ಅವಕಾಶದಲ್ಲಿ ಸಮಾಜಕ್ಕೆ ಕಿಂಚಿತ್ತೂ ಸಹಾಯ ಮಾಡಬೇಕೆನ್ನುವ ಮನೋಭಾವನೆಯನ್ನ ಹೊಂದಿದ್ದೆ. ಅದರಂತೆ ನನಗೆ ನನ್ನ ಅಧಿಕಾರಾವಧಿಯಲ್ಲಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದವನ್ನ ತಿಳಿಸಿದ್ರು. ಒಂದು ವರ್ಷದ ಅನುಭವ ಉಂಟು ಅಥವಾ ಮಂದಿನ ದಾದಾನ ಇತ್ತಿನ ಎಂಟು ಸಹಕಾರ ಕೊಂದಗಳಿಗೆ ಇತ್ತು ಪಿಟಿಜಿ ವಸಂತ ಶೆಟ್ರು ಪಂಡೇರು ಆತಿನ ಆಂಡು ಬುಡ್ದು ಬಿಡೋಡು ದುಂಬುಗನ ಪೋಡು ಬಂತು. ಯಾನೆಲ್ಲ ಅವೇ ಮನೋಭಾವನದು ಒಂದಿಲ್ಲ. ಏನಾಂಡ ಇದ್ದ ಬಿಟ್ಟ ದಾದಾಡ ಎಡ್ಡೆ ಆದಿತ್ತಿನ ಐತ ಪಿರೋಡು ಯಾರು ಒತ್ತಿ ಹತ್ತು ಹಲವಾರು ಜನಕ್ಕನ ಮೋಟಿವೇಶನ್ ಉಂಟು, ಪ್ರೀತಿ ಉಂಟು, ಸಹಕಾರ ಉಂಟು. ಇನ್ನು ಮಸ್ತ್ ಖುಷಿ ಉಂಟು. ಇಂಕ ನೆಟ ಒಂದು ಪಾತೇರಿಯಲ್ಲಿ ದಯ ಪಣ್ಣಾಗ ಲಾಸ್ಟ್ ಇಯರ್ ಯಾಪಲ ಸ್ಟೇಜ್ ಸಿಕ್ಕನಾಗ ಒಂದು ನಮ್ಮನಿ ಅಂತ ಅಪ್ಸೆಟ್ ಒಪ್ಪೊಂದಿತ್ತೆ. ಬಟ್ ಇನ್ನಿತ ಇಂಕ ಅಂಚಿನ ದಾಲಲ ಎಲ್ಲೊಂದಿಜ್ಜಿ ಮಸ್ತ್ ಖುಷಿ ಆಗ್ತದೆ. ಲಯನ್ಸ್ ಇಂಟರ್ನ್ಯಾಷನಲ್ ಲಯನ್ಸ್ ಕ್ಲಬ್ ಮಂಗಳೂರು ಕರಾವಳಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಲಯನ್ ರಿಯಾಜ್ ಎಂವಿ ರಕ್ಷಿದಿ ಅವರು ಮಾತನಾಡಿ, ಲಯನ್ಸ್ ಕ್ಲಬ್ ನನಗೆ ಅಧ್ಯಕ್ಷ ಸ್ಥಾನವನ್ನ ನೀಡಿ ಜವಾಬ್ದಾರಿಯನ್ನ ಹೆಚ್ಚಿಸಿದೆ. ಎಲ್ಲರ ಸಹಕಾರದಿಂದ ಈ ಕ್ಲಬ್ ಅನ್ನ ಇನ್ನಷ್ಟು ಬಲಿಷ್ಠಗೊಳಿಸೋಣ ಎಂದರು. ಲಯನ್ ಗೋವರ್ಧನ್ ಶೆಟ್ಟಿ ಸರ್ for joining us and adding value to this special occasion with their presence. My gratitude also goes out to the dignitaries seated on the stage as well as off the stage, whose presence truly honors us. A warm thanks to the past president, members of my club and PSPs and members of other clubs too.
who have joined us in our celebration. Your support reflects the strong unity and shared vision of services within our Lions community. I also thank my friends, family, guests who have gathered here today. Your participation means a great deal for this special evening. ಲಯನ್ಸ್ ಇಂಟರ್ನ್ಯಾಷನಲ್ ಲಯನ್ಸ್ ಕ್ಲಬ್ ಮಂಗಳೂರು ಕರಾವಳಿಯ ಅಧ್ಯಕ್ಷರಾಗಿ ಲಯನ್ ರಿಯಾಜ್ ಎಂವಿ ರಕ್ಷಿದಿ, ಕಾರ್ಯದರ್ಶಿಯಾಗಿ ಲಯನ್ ಶ್ರೀಕಾಂತ್ ರಾವ್ ಟಿ, ಖಜಾಂಚಿಯಾಗಿ ಲಯನ್ ಸೂರ್ಯನಾರಾಯಣ್ ಡಿ ರಾವ್ ಅವರು ನೇಮಕಗೊಂಡರು. ಇದೇ ವೇಳೆ ಸರಪಾಡಿಯ ಬಡ ಕುಟುಂಬದ ಭವಾನಿ ಶೆಟ್ಟಿಯವರಿಗೆ 8 ಲಕ್ಷ ರೂಪಾಯಿ ವೆಚ್ಚದ ಮನೆ ನಿರ್ಮಾಣ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ದೇಲಂದಪೆಟ್ಟು ಪ್ರೌಢಶಾಲೆಗೆ ಕಂಪ್ಯೂಟರ್ ಕೊಡುಗೆ, ಇಂಜಿನಿಯರಿಂಗ್ ವಿದ್ಯಾರ್ಥಿ ಪ್ರಕೃತಿಗೆ ಲ್ಯಾಪ್ಟಾಪ್ ವಿತರಣೆ, ಶಿಬರೂರು ಶ್ರೀ ಕೊಡಮಣಿತಾಯ ದೇವಸ್ಥಾನ ಆಂಗ್ಲ ಮಾಧ್ಯಮ ಶಾಲೆಗೆ ಪ್ರಿಂಟರ್ ಅನ್ನ ಕೊಡುಗೆಯಾಗಿ ಹಸ್ತಾಂತರಿಸಲಾಯಿತು. ಈ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ನ ನೂತನ ಪದಾಧಿಕಾರಿಗಳು, ನಿರ್ಗಮಿತ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನ ಲಯನ್ ಉಮೇಶ್ ಕರ್ಕೇರ ನಿರೂಪಿಸಿದ್ರು. ಲಯನ್ ಸೂರ್ಯನಾರಾಯಣ್ ಡಿ ರಾವ್ ಅವರು ಧನ್ಯವಾದ ಸಮರ್ಪಿಸಿದ್ರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.